ದೇಶದಲ್ಲೇ ಒಂದು ಅಚ್ಚರಿಯ ರೀತಿಯಲ್ಲಿ ಕಂಡುಬರುವಂತಹ 4 ದಶಕಗಳ ಹಿಂದಿನ ಕಥೆ ಇದು. ಸೊ ಚುನಾವಣೆಗೂ ಮುನ್ನ ಕೊಟ್ಟಂತಹ ಭರವಸೆಯನ್ನ ನರೇಂದ್ರ ಮೋದಿ ಅವರು ಈಡೇರಿಸಿದ್ರ ಅನ್ನುವಂತಹ ಬೆಳವಣಿಗೆಗಳು ಮೊನ್ನೆಯಷ್ಟೇ ನಡೆದಿರುವಂಥದ್ದು. 46 ವರ್ಷದ ಬಳಿಕ ಪುರಿ ಜಗನ್ನಾಥನ ರಹಸ್ಯ ಕೋಣೆಯ ರತ್ನ ಭಂಡಾರ ಓಪನ್ ಆಗಿರುವಂಥದ್ದು. ಸೊ ಅನೇಕ ಜನರು ಕಾಯ್ತಾ ಇದ್ದಂತಹ 4 ದಶಕಗಳ ಹಿಂದಿನ ರತ್ನ ಭಂಡಾರ ಕೊನೆಗೂ ಓಪನ್ ಆಗಿದೆ. ಸೊ ಪ್ರಮುಖವಾಗಿ ದೇಶದಲ್ಲಿರುವಂತಹ ಸರ್ಕಾರ ಈ ಹಿಂದಿನ ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಒಂದು ಘೋಷಣೆ ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿತ್ತು. ಲೋಕಸಭಾ ಚುನಾವಣೆಯ ಜೊತೆಗೆ ವಿಧಾನಸಭಾ ಚುನಾವಣೆಯು ಕೂಡ ಒರಿಸ್ಸಾದಲ್ಲಿ ನಡೆದಿತ್ತು. ಸೊ ಆ ಸಂದರ್ಭದಲ್ಲಿ ನೀಡಿದಂತಹ ಸಾರ್ವಜನಿಕ ಹೇಳಿಕೆಯ ಕೆಲವೊಂದು ಸಾಲುಗಳು ಈ ಒಂದು ವಿಚಾರಕ್ಕೆ ಎಫೆಕ್ಟ್ ಆಗಿದೆ. ಸೊ ನಕಲಿ ಕೀಯಿಂದಲೂ ಕೂಡ ತೆರೆಯಲು ಆಗದೇ ಇದ್ದಂತಹ ಬೀಗವನ್ನ ಕಟ್ಟರ್ನಿಂದ ಬೀಗ ಹೊಡೆದು ಬಾಗಿಲನ್ನು ಓಪನ್ ಮಾಡಬೇಕಾದಂಥ ಪರಿಸ್ಥಿತಿ ಮೊನ್ನೆಯ ದಿವಸ ಬಂದಿತ್ತು. ಸೊ ಕೊನೆಗೂ ಕೂಡ 4 ದಶಕಗಳ ಹಿಂದಿನ ರತ್ನ ಭಂಡಾರ ಓಪನ್ ಆಗಿದೆ. ಚುನಾವಣೆಯ ಪ್ರಚಾರ ಭಾಷಣದಲ್ಲಿ ಘೋಷಣೆ ಹೊರಡಿಸಿದಂತೆ ಪುರಿ ಜಗನ್ನಾಥನ 3 ಬಾಗಿಲನ್ನ ತೆರೀತೇವೆ, ಹಾಗೇನೆ ರತ್ನ ಭಂಡಾರವನ್ನ ಕೂಡ ನಾವು ಓಪನ್ ಮಾಡಿ ಕೊಡ್ತೇವೆ ನಮ್ಮನ್ನ ಗೆಲ್ಲಿಸಿದರೆ ಅನ್ನುವಂತಹ ಬಿಜೆಪಿಯ ಘೋಷಣೆಯ ರೀತಿಯಲ್ಲಿ ಮೊನ್ನೆಯಷ್ಟೇ 1978ರ ಬಳಿಕ ಮೊದಲ ಬಾರಿ ಹಾವಾಡಿಗರ ರಕ್ಷಣೆಯಲ್ಲಿ ಕೋಣೆಯ ಒಳಕ್ಕೆ ಪ್ರವೇಶವನ್ನು ಕೂಡ ಮಾಡಲಾಯಿತು. ಒರಿಸ್ಸಾ ಸರ್ಕಾರ ರಚಿಸಿರುವ 11 ಸದಸ್ಯರ ಸಮಿತಿಯ ಜೊತೆಗೆ ಅಧಿಕಾರಿಗಳು, ವೈದ್ಯ ಸಿಬ್ಬಂದಿಗಳ ಜೊತೆಯಾಗಿ ಈ ಒಂದು ರತ್ನ ಭಂಡಾರದ ರಹಸ್ಯ ಕೋಣೆಯ ಒಳಗಡೆ ಪ್ರವೇಶವನ್ನು ಮಾಡಲಾಯಿತು. ಇಡೀ ದೇಶ ಸುಮಾರು 46 ವರ್ಷಗಳು ಕಾಯಬೇಕಾಯಿತು. ರತ್ನ ಭಂಡಾರದಲ್ಲಿ ಸುಮಾರು 12,838ಕ್ಕೂ ಹೆಚ್ಚು ರತ್ನ ಖಚಿತ ಆಭರಣಗಳು ಇವೆ ಅನ್ನುವಂತಹ ಮಾಹಿತಿಗಳು. ಈ ಮಾಹಿತಿಗಳು ಎಲ್ಲಿಂದ ಸಿಕ್ಕಿತು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಹೋದರೆ 1978ರಲ್ಲಿ ಅಂದರೆ ಮೊನ್ನೆ ರತ್ನ ಭಂಡಾರ ಓಪನ್ ಆಗಿರೋದಕ್ಕಿಂತ ಹಿಂದೆ 46 ವರ್ಷಗಳ ಹಿಂದೆ 1978ರಲ್ಲಿ ಓಪನ್ ಆಗಿತ್ತು. ಆ ಸಂದರ್ಭದಲ್ಲಿ ಕೊಟ್ಟಂಥ ಮಾಹಿತಿ ಮತ್ತು ಮಾಡಿದಂತಹ ಮೌಲ್ಯಮಾಪನ ಸಂಪನ್ಮೂಲದ ಮೌಲ್ಯಮಾಪನದ ವರದಿ ಇದು. ಆ ಮಾಹಿತಿಯ ಪ್ರಕಾರ ಒಳ ಖಜಾನೆಯಲ್ಲಿ 43 ಸಮಥಿಂಗ್ ಕೆಜಿಯಷ್ಟು ತೂಕದ 367 ಚಿನ್ನದ ವಸ್ತುಗಳಿತ್ತು. 1978ರಲ್ಲಿ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಒಳ ಖಜಾನೆಯಲ್ಲಿ ಇದ್ದಂತಹ ಮಾಹಿತಿ ಇದು. ಒಳ ಖಜಾನೆಯಲ್ಲಿ 148.780 ಕೆಜಿ ತೂಕದ 231 ಬೆಳ್ಳಿ ವಸ್ತುಗಳು ಪತ್ತೆಯಾಗಿದ್ದವು ಅಂತ 1978ರ ಮಾಹಿತಿ. ಈಗ ಮೊನ್ನೆ ಓಪನ್ ಆಯ್ತಲ್ವಾ, ಆವಾಗ ಅದರ ಒಳಗೆ ಏನಿತ್ತು, ಎಷ್ಟು ತೂಕದ ಚಿನ್ನ ಇತ್ತು, ಎಷ್ಟು ತೂಕದ ಬೆಳ್ಳಿ ಇತ್ತು ಅನ್ನುವಂತಹ ಮಾಹಿತಿ ಇನ್ನೂ ಕೂಡ ಬರಬೇಕಷ್ಟೇ. ಯಾಕೆ ಅನ್ನುವಂಥ ವಿಚಾರವನ್ನು ಮುಂದೆ ಹೇಳ್ತಾ ಹೋಗ್ತೀನಿ. 1978ರ ಮಾಹಿತಿಯ ಪ್ರಕಾರ ಹೊರ ಖಜಾನೆಯಲ್ಲಿ, ಈಗ ಇಲ್ಲಿ ತನಕ ಹೇಳಿರುವಂಥದ್ದು ಒಳ ಖಜಾನೆಯ ವಿಚಾರ, ಹೊರ ಖಜಾನೆಯಲ್ಲಿ 84.74 ಕೆಜಿ ತೂಕದ 87 ಚಿನ್ನದ ವಸ್ತುಗಳಿತ್ತಂತೆ. ಮತ್ತು 1978ರ ಮಾಹಿತಿಯ ಪ್ರಕಾರ ಹೊರ ಖಜಾನೆಯಲ್ಲಿ 73.64 ಕೆಜಿ ತೂಕದ 62 ಬೆಳ್ಳಿ ವಸ್ತುಗಳು ಕೂಡ ಪತ್ತೆಯಾಗಿತ್ತು. ಇದೆಲ್ಲವೂ ಕೂಡ 46 ವರ್ಷಗಳ ಹಿಂದೆ ಆ ರಹಸ್ಯ ಕೋಣೆಯಲ್ಲಿ, ಆ ರತ್ನ ಭಂಡಾರದಲ್ಲಿ ಇದ್ದಂತಹ ಚಿನ್ನ ಮತ್ತು ಬೆಳ್ಳಿಯ ದಾಖಲಾತಿಗಳು. ಈಗ ಮೊನ್ನೆಯಷ್ಟೇ ಭಾನುವಾರದ ದಿವಸ ಆ ರತ್ನ ಭಂಡಾರ ಓಪನ್ ಆಗಿದೆ. ಆವಾಗ ಅದರ ಒಳಗಡೆ ಎಷ್ಟು ಚಿನ್ನ ಇತ್ತು, ಎಷ್ಟು ಬೆಳ್ಳಿ ಇತ್ತು, ಯಾಕೆ ಅದರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಬಂದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಯಾರಾದರೂ ಎತ್ತಿದ್ರೆ, 1978ರಲ್ಲಿ ಇಷ್ಟೆಲ್ಲ ಲೆಕ್ಕಾಚಾರ ಮಾಡಿದ್ರಲ್ಲ, ಹೊರ ಕೋಣೆ ಒಳ ಕೋಣೆ ಅಂತ ಹೇಳಿ, ಆ ಎಲ್ಲ ಚಿನ್ನಾಭರಣಗಳ ಲೆಕ್ಕವನ್ನು ಮಾಡೋದಕ್ಕೆ ಸರಿಸುಮಾರು 71 ದಿವಸಗಳು ಬೇಕಾಗಿತ್ತಂತೆ. 71 ದಿವಸಗಳು. ಈಗ ತಾವು ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ, ಆ ಹೊಸದಾಗಿ ತಯಾರಿಸಿದಂತಹ ಮರದ ಪೆಟ್ಟಿಗೆಯ ಮುಖಾಂತರ ಹೊರ ಖಜಾನೆಯಲ್ಲಿ ಇದ್ದಂತಹ ಚಿನ್ನಾಭರಣಗಳನ್ನು ಸ್ಥಳಾಂತರ ಮಾಡ್ತಾ ಇರುವಂಥದ್ದು. ಅಂದರೆ ಬೇರೆ ಕಡೆಗೆ ಏನಲ್ಲ, ಅದೇ ಕ್ಷೇತ್ರದ ಇನ್ನೊಂದು ಪ್ರದೇಶಕ್ಕೆ ಸ್ಥಳಾಂತರ ಮಾಡಲಾಗ್ತಾ ಇರುವಂಥದ್ದು. ಇದು ಈಗ ಸ್ಥಳಾಂತರ ಮಾಡಲಾಗ್ತಾ ಇರುವಂಥದ್ದು ಕೇವಲ ಹೊರ ಖಜಾನೆಯಲ್ಲಿ ಇರುವಂತಹ ಚಿನ್ನ ಮತ್ತು ಬೆಳ್ಳಿಯ ವಸ್ತು. ಒಳ ಖಜಾನೆ ಇನ್ನೂ ಕೂಡ ಓಪನ್ ಆಗಬೇಕಷ್ಟೇ, ಅದಾಗಿಲ್ಲ ಇನ್ನೂ ಕೂಡ. ಮೊನ್ನೆಯ ದಿವಸ ಮಾಡಿರುವಂಥದ್ದು ಹೊರ ಖಜಾನೆಯಲ್ಲಿ ಇದ್ದಂತಹ ಚಿನ್ನ ಬೆಳ್ಳಿ. ಮತ್ತು 1978ರಲ್ಲಿ ಈ 2 ಖಜಾನೆಯನ್ನು ಕೂಡ ಓಪನ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಸರಿಸುಮಾರು 71 ದಿವಸಗಳು ಬೇಕಾಗಿತ್ತಂತೆ ಅಷ್ಟು ಚಿನ್ನಾಭರಣಗಳನ್ನು ಲೆಕ್ಕ ಮಾಡೋದಕ್ಕೆ. ಅದರಲ್ಲೇ ಲೆಕ್ಕ ಹಾಕ್ಕೊಳ್ಳಿ, ಭಾರತ ಅಥವಾ ನಮ್ಮ ದೇಶ ಎಷ್ಟರ ಮಟ್ಟಿಗೆ ಸಂಪನ್ಮೂಲ ಭರಿತವಾಗಿತ್ತು ಅನ್ನುವಂಥದ್ದನ್ನು.
ಇಡೀ ದೇಶದಲ್ಲಿ ಅನೇಕ ದೇವಾಲಯಗಳಿದೆ. ಈಗ ಪುರಿ ಜಗನ್ನಾಥ ಒಂದು ವಿಚಾರವನ್ನು ಬಿಟ್ಟರೆ ಅನಂತ ಪದ್ಮನಾಭ ಆಗಿರ್ಬೋದು, ಇನ್ನು ಅನೇಕ ದೇವಾಲಯಗಳಿದೆ ಇದೇ ಸಾಲಲ್ಲಿ. ಅಷ್ಟರ ಮಟ್ಟಿಗೆ ಸಂಪನ್ಮೂಲ ಭರಿತವಾಗಿದ್ದಂಥ ದೇಶ. ಮತ್ತು ಈ ದೇಗುಲದ ಮೇಲೆ 14 ಬಾರಿ ಮೊಘಲ್ ದೊರೆಗಳು ಅಥವಾ ಮುಸ್ಲಿಂ ದೊರೆಗಳ ದಾಳಿಯಾಗಿತ್ತು. ಅಷ್ಟೂ ದಾಳಿಗಳು ಆದ ಬಳಿಕ ಅಳಿದು ಉಳಿದಂತಹ ಚಿನ್ನಾಭರಣ ಇದು. 14 ಬಾರಿ ದಾಳಿಯಾದ ಬಳಿಕವೂ ಕೂಡ ಉಳಿದಿರುವಂತಹ ಚಿನ್ನಾಭರಣ. ಹಾಗಾದರೆ ಆ 14 ಬಾರಿ ದಾಳಿ ಆಗಿಲ್ಲ ಅಂತ ಹೇಳಿದರೆ ಈ ದೇಗುಲದಲ್ಲಿ ಎಷ್ಟು ಚಿನ್ನಾಭರಣ ಇರ್ತಾ ಇತ್ತು? ಇಡೀ ದೇಶವನ್ನೇ ಸಂಪನ್ಮೂಲ ಭರಿತವಾಗಿ ಮಾಡಿರುವಂತಹ ಒಂದು ದೇಗುಲಗಳು ಇವು. ಈಗ ಅದರಿಂದ ತೆಗೆದಿರುವಂಥ ಚಿನ್ನಾಭರಣವನ್ನು ನಿಮಗೆ ನೀಡುವಂಥ ಪ್ರಮುಖ ಮಾಹಿತಿ, ಏನು ಚಿನ್ನಾಭರಣ ಹೊರತೆಗೆದಿದ್ದಾರೆ ಅಥವಾ ಸ್ಥಳಾಂತರ ಮಾಡಿದ್ದಾರೆ ಅದನ್ನು ಎಲ್ಲೂ ಕೂಡ ಸರ್ಕಾರದ ಬೊಕ್ಕಸಕ್ಕೆ ತುಂಬಿಸುವಂತಹ ಪ್ರಯತ್ನಗಳಲ್ಲ. ಏನು ದೇಗುಲಕ್ಕೆ ಸಂಬಂಧಪಟ್ಟಂತಹ ಸಂಪನ್ಮೂಲಗಳಿದೆ ಅದನ್ನು ಒಂದು ಮರುಮೌಲ್ಯಮಾಪನ ಮಾಡುವಂತಹ ಪ್ರಯತ್ನಗಳಷ್ಟೇ. ಅಂದರೆ 40 ವರ್ಷಗಳಿಗೊಮ್ಮೆ ಅದರ ಮರುಮೌಲ್ಯಮಾಪನ ಮಾಡಬೇಕು ಅನ್ನುವಂಥದ್ದು ಒಂದು ಪದ್ಧತಿಯಾಗಿತ್ತು. ಹಾಗೆ ಸುಪ್ರೀಂ ಕೋರ್ಟ್ ಆ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಈ ಹಿಂದೆ 2018ರಲ್ಲಿ ಹೈಕೋರ್ಟ್ ಕೂಡ ಇದನ್ನು ಆದೇಶವನ್ನು ಹೊರಡಿಸಿತ್ತು. ಬಟ್ ಆ ಸಂದರ್ಭದಲ್ಲಿ ಆಗಿರುವಂಥ ರಾಜಕೀಯ ಹಿನ್ನೆಲೆಗಳು ಪ್ರಮುಖವಾಗಿರುವಂಥದ್ದು. ಅದೇ ವಿಚಾರವಾಗಿ ನಾವು ಚರ್ಚೆಯನ್ನು ಕೂಡ ಮಾಡೋಣ. ಜರಂ ಸರ್, ಈಗಾಗಲೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒರಿಸ್ಸಾದಲ್ಲಿ ವಿಧಾನಸಭಾ ಚುನಾವಣೆಯೂ ಕೂಡ ಇತ್ತು. ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿರುವಂಥ ಒಂದು ಭಾಷಣದ ತುಣುಕನ್ನು ಗಮನಿಸುವುದಾದರೆ ಅದು ದೊಡ್ಡ ಮಟ್ಟಕ್ಕೆ ಇಫೆಕ್ಟ್ ಆಗಿತ್ತು. ಅದರ ಮುಖಾಂತರನೇ ಈ ಬಾರಿ ಒರಿಸ್ಸಾದಲ್ಲಿ ಅನೇಕ ಸೀಟುಗಳನ್ನು ಪಡೆಯೋದ್ರಲ್ಲಿ BJP ಯಶಸ್ವಿ ಆಯಿತು ಅನ್ನುವಂಥದ್ದು ಕೂಡ ಮಾತುಗಳಿದೆ. ಅವರ ಮಾತು ಯಾವ ಥರ ಇತ್ತು ಅಂತ ಹೇಳಿದರೆ, ದೇಗುಲದ ಬಾಗಿಲನ್ನು ಮತ್ತು ರತ್ನ ಭಂಡಾರವನ್ನು ನಾವು ಓಪನ್ ಮಾಡಿಕೊಡ್ತೇವೆ, ಈಗಿರುವಂಥ ಈ ಸರ್ಕಾರ ದೇಗುಲದ ಕೀಯನ್ನು ತಮಿಳುನಾಡಿಗೆ ಹಸ್ತಾಂತರ ಮಾಡಿದೆ ಅನ್ನುವಂಥ ರೀತಿಯಲ್ಲಿ ಕೆಲವೊಂದು ಭಾಷಣದ ತುಣುಕನ್ನು ಕೂಡ ಹೇಳಿದರು. ಅದೇ ಇಲ್ಲಿಗೆ ದೊಡ್ಡ ಮಟ್ಟಕ್ಕೆ ಎಫೆಕ್ಟ್ ಆಯಿತು ಅಂತ ಹೇಳಿ ಅಂದ್ಕೊಳ್ತೀವಿ ಚುನಾವಣೆಯಲ್ಲೂ ಕೂಡ. 4 ದಶಕಗಳ ಬಳಿಕ, 4.5 ದಶಕಗಳ ಬಳಿಕ, ಅಂದರೆ 4.5 ದಶಕಗಳ ಮೊದಲು ಅದನ್ನು ಯಾಕೆ ತೆರೆದಿದ್ರು? ಈ 2 ಹೊರಗಿನ ಭಂಡಾರ ಮತ್ತು ಒಳಗಿನ ಭಿತರ ಭಂಡಾರ ಅಂತೇಳಿ ಏನು ಹೇಳ್ತಾರೆ, ಅದನ್ನು ಯಾಕೆ ತೆರೆದಿದ್ರು ಅಂದರೆ ಆಗ ಅದನ್ನು ಆಡಿಟ್ ಮಾಡಲಿಕ್ಕಾಗಿ ತೆರೆಯಲಾಗಿತ್ತು. ಆ ನಂತರ 2018ರಲ್ಲಿ ಒಂದು ವಿವಾದ ಆಗ್ತದೆ. ಅದು ಇಡೀ ಒಡಿಶಾ, ಹಿಂದೆ ಒರಿಸ್ಸಾ, ಈಗ ಅದು ಒಡಿಶಾ. ಹಿಂದೆ ಒರಿಸ್ಸಾವನ್ನು ರಾಜರು ಆಳ್ತಾ ಇರುವಾಗ ಜಗನ್ನಾಥ ಭಕ್ತಿ, ಈಗ ಮಹಾರಾಷ್ಟ್ರದಲ್ಲಿ ಪಂಢರಾಪುರದ ಭಕ್ತಿ ಹೇಗೆ ಪರಂಪರೆ ಬಹಳ ದೊಡ್ಡ ಜನಸಮೂಹದ ಒಂದು ಇದೆಯೋ, ಅದೇ ರೀತಿ ಪುರಿ ಜಗನ್ನಾಥನ ಭಕ್ತಿ ಅದೇ ಒಂದು ಬಹಳ ದೊಡ್ಡ ಆಂದೋಲನ. ಮತ್ತದು ಧಾರ್ಮಿಕ ದಂಗೆಯ ಕೇಂದ್ರ ಕೂಡ ಆಗಿತ್ತು. ಪುರಿ ಜಗನ್ನಾಥ ದೇವಾಲಯದ ಚರಿತ್ರೆ ತೆಗೆದ್ರೆ 19ನೇ ಶತಮಾನದಲ್ಲಿ ಮಹಿಮಾ ಧರ್ಮದವರು ಪುರಿ ಜಗನ್ನಾಥ ದೇವರು ನಮಗೆ ಸೇರಬೇಕಾದ್ದು ಅಂತ ಹೇಳಿ ದಂಗೆ ಮಾಡಿದ್ದಾರೆ. ಇಂಗ್ಲೀಷರು ಅವರನ್ನು ಶಿಕ್ಷೆ ಮಾಡಿದ್ದಾರೆ. ಇವೆಲ್ಲ ಕಥೆಗಳು ಬೇರೆ ಬೇರೆ ಇವೆ. ಆ ಚರಿತ್ರೆಯನ್ನು ಮೋಸ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ದಾಖಲೆಗಳಿವೆ. ಇಂಗ್ಲೀಷರು ಅದಕ್ಕೆ ಏನು ಶಿಕ್ಷೆ, ಏನು ಸಜೆಯನ್ನು ಕೊಟ್ಟಿದ್ದೇವೆ ಎಂಬುದನ್ನು ಕೂಡ ಬರೆದಿಟ್ಟಿದ್ದಾರೆ. ನಾವೀಗ ಈ ಸಣ್ಣ ಒಂದು ಉದಾಹರಣೆ ಮಾಡೋದಾದರೆ, ಡಾಕ್ಟರ್ KG ವಸಂತಮಾಧವ ಅಂತ ಮುಲ್ಕಿಯಲ್ಲಿ ಹಿಸ್ಟ್ರಿ ಪ್ರೊಫೆಸರ್ ಆಗಿದ್ದರು. ಅವರ ಪ್ರಕಾರ ಅಯ್ಯಪ್ಪ ಸ್ವಾಮಿ ಬುಡಕಟ್ಟು ಸಮುದಾಯದ ದೇವರು. ಅದೇ ರೀತಿ ಒಡಿಶಾದ ಇಡೀ ಭೌಗೋಳಿಕ ಒಂದು ನೋಟವನ್ನು ನೋಡಿದರೆ ಅಲ್ಲಿ ಅರಣ್ಯವಾಸಿಗಳ ದೇವರೇ ಈ ಪುರಿಯ ಜಗನ್ನಾಥ. ಹಾಗಂತೇಳಿದರೆ ಪುರಿಯಲ್ಲಿ ಮಾತ್ರ ಜಗನ್ನಾಥ ದೇವಾಲಯ ಇರುವುದಾ ಅಂತ ಕೇಳಿದರೆ, ಬಹಳ ಹಿಂದೆ ಸಣ್ಣ ರಾಜರು ಆಳ್ತಿರುವಾಗ ಪುರಿ ಜಗನ್ನಾಥನೇ ಅವರಿಗೆ ಅಧಿದೈವ ಆಗಿದ್ದ. ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳಿದ್ದು ಒಡಿಶಾದ ಅಸ್ಮಿತೆ ಅಂದರೆ ಜಗನ್ನಾಥ ದೇವರು, ಜಗನ್ನಾಥ ಭಕ್ತಿವಂತ ಪುರಿಯ ಅಸ್ಮಿತೆ. ಖಂಡಿತ ಇದು 2018ರಲ್ಲಿ ಇದೊಂದು ಯಾಕೆ ನಾನು ಸಮಕಾಲೀನ ಈ ವಿವಾದಕ್ಕೆ ಬರ್ತೇನೆ. ಅಲ್ಲಿಂದ ರತ್ನ ಭಂಡಾರದ ಒಳಗಿನ ಚೇಂಬರ್ನ ಕೀಗಳು ಕಳ ಆಗಿವೆ ಅಂಥೇಳಿ 2018ರಲ್ಲಿ ಒಡಿಶಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಜನರಲ್ಲೇ ಇದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಆಮೇಲೆ ಭಾರಿ ಸುದ್ದಿ ಮಾಡಿತ್ತು ಈ ಪ್ರಕರಣ. ಅದು ಒಂದು ಹಗರಣ ಅಂತ ಹೇಳುವ ರೀತಿಯಲ್ಲಿ ಬಹಳ ದೊಡ್ಡ ಸುದ್ದಿ ಮಾಡಿತ್ತು. ಒಮ್ಮೆ ಮುಖ್ಯ ಕಾರ್ಯದರ್ಶಿ PK ಜೇನಾ ಅವರು ಇದನ್ನು ಏನು ಕೀಗಳ ಮೂಲಕ ಓಪನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ, ಆದರೆ ಕೀಗಳು ಸರಿ ಹೊಂದಲಿಲ್ಲ ಅಂತ ಹೇಳುವ ಕಾರಣದಿಂದ ಈ ಒಂದು ಪ್ರಕರಣ ಹೊರಗೆ ಬಿತ್ತು, ಬಹಳ ದೊಡ್ಡ ಸುದ್ದಿ ಆಯಿತು. ಆಗಿನ ನವೀನ್ ಪಟ್ನಾಯಕ್ ಸರ್ಕಾರ ಆಗ ಇದರ ಬಗ್ಗೆ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆಗೆ ಆದೇಶ ಮಾಡ್ತದೆ. ಆ ತನಿಖೆಯ ವರದಿ ಏನಾಗಿದೆ ಎಂಬುದು ಇವತ್ತಿಗೆ ಕೂಡ ಅಧಿಕೃತವಾಗಿ ಬಹಿರಂಗ ಆಗಿಲ್ಲ. ಆದರೆ ಮಾಹಿತಿಗಳು ಸೋರಿಕೆ ಆಗಿವೆ. ನ್ಯಾಯಮೂರ್ತಿ ರಘುಬೀರ್ ದಾಸ್ ಅಂತ ಹೇಳುವವರು ಅದರ ಆಯೋಗದ ಮುಖ್ಯಸ್ಥರು. 2018 ನವೆಂಬರ್ 20ಕ್ಕೆ ಅದು ವರದಿ ಕೊಡ್ತದೆ. ಆ ಕಮಿಷನ್
ನ್ಯಾಯಾಂಗ ಆಯೋಗ ವರದಿ ಕೊಡ್ತದೆ. ಮೊದಲೇ ಹೇಳಿದೆ, ಆ ವರದಿಯನ್ನು ಇದಮಿತ್ತಮ್ ಅಂತ ಹೇಳಲಿಕ್ಕೆ ಅದು ಇವತ್ತಿಗೂ ಕೂಡ ಬಹಿರಂಗ ಆಗಲಿಲ್ಲ. ಹಾಗಾದರೆ ಆಯೋಗಕ್ಕೆ ಖರ್ಚಾಗಲಿಲ್ಲ. ಆಯೋಗ 20 ಅಧಿಕೃತ ದಾಖಲೆಗಳ ಪ್ರಕಾರ ಈ ಖರ್ಚು ಅಧಿಕೃತವಾಗಿದೆ. 22.27 ಲಕ್ಷ ರೂಪಾಯಿ ಆ ಆಯೋಗಕ್ಕೆ ಖರ್ಚಾಗ್ತದೆ. ಆದರೆ ಅದು ಏನು ವರದಿ ಕೊಟ್ಟಿದೆ ಎಂಬುದು ಇವತ್ತಿಗೂ ಅಧಿಕೃತವಾಗಿ ತಿಳಿದು ಬಂದಿಲ್ಲ. ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅದನ್ನೇ ಮುಖ್ಯ ವಿಷಯ ಮಾಡಿತು. ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು NDA ಕೂಟಕ್ಕೆ ಪ್ರಯೋಜನವೂ ಆಯಿತು. ನೀವು ಇತಿಹಾಸದ ಕೆಲವು ದಾಖಲೆಗಳನ್ನು ತಗೊಂಡು ಹೋದರೆ, 3ನೇ ಅನಂಗ ಭೀಮದೇವ ಅಂತ ಹೇಳುವವರು 12ನೇ ಶತಮಾನದಲ್ಲಿ ಸಿಕ್ಕುವ ದಾಖಲೆ ಅದು. ಅವರು ಯಾವಾಗ ಆಳಿದ್ರು ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅದರಲ್ಲಿ ಅವರು 200 ಕಿಲೋಗ್ರಾಮಿಗಿಂತ ಹೆಚ್ಚು ಚಿನ್ನವನ್ನು ದೇವಾಲಯಕ್ಕೆ ನೀಡಿದ್ರು ಅಂತ ಹೇಳುವ ಒಂದು ಮಾಹಿತಿ ಸಿಗ್ತದೆ. ಆಮೇಲೆ ನೀವು 19ನೇ ಶತಮಾನದಲ್ಲಿ ಜಗನ್ನಾಥಪುರಿಯಲ್ಲಿ ಆಗ ಈ ವಿಭಾಗದ ಚರ್ಚೆಯನ್ನು ಆರಂಭ ಮಾಡುವಾಗ ಒಂದು ಧಾರ್ಮಿಕ ದಂಗೆ ನಡೆದಿದೆ ಅಂತ ಹೇಳ್ತಾರೆ. ಇಲ್ಲಿ ಬರುವಂಥ ಕ್ಲಾಶ್, ಜಗನ್ನಾಥ ದೇವರನ್ನು ರಾಜರು ಅಪಹರಿಸಿಕೊಳ್ತಾರೆ. ಅಂದರೆ ಬುಡಕಟ್ಟು ಅರಣ್ಯವಾಸಿಗಳ ದೇವರು ಎಲ್ಲರಿಗೂ ಮುಕ್ತರಾಗಿದ್ದರು, ಮುಕ್ತ ಭಕ್ತಿವಂತ ಇತ್ತು. ಹೇಗೆ ನಮ್ಮ ಕರ್ನಾಟಕದಲ್ಲಿ ವಚನ ಪರಂಪರೆ ಬಂತು, ಹಾಗೆ ಎಲ್ರಿಗೂ ದೇವರು ಮುಕ್ತಾಗಿದ್ದ. ಈ ರಾಜಪ್ರಭುತ್ವಕ್ಕೆ ಸಿಕ್ಕಿದ ಮೇಲೆ ಯಾರು ಅವರನ್ನು ತಮ್ಮ ಪ್ರಧಾನ ದೈವ ಅಂತ ಆರಾಧಿಸ್ತಿದ್ರೋ ಅರಣ್ಯವಾಸಿಗಳು, ಅವರಿಗೆ ದೇವಾಲಯದಲ್ಲಿ ಪ್ರವೇಶವನ್ನು ನಿರಾಕರಿಸಲಾಯಿತು. ಇದು ಮುಂದೆ ಮಹಿಮಾ ಪಂಥ ಅಂತೇಳಿ ಒಂದು ಪ್ರತ್ಯೇಕ ಧಾರ್ಮಿಕ ಪಂಥ ಆರಂಭ ಆಗಲಿಕ್ಕೆ ಶುರುವಾಗಲಿಕ್ಕೆ ಕಾರಣ ಆಯಿತು. ಮತ್ತು ಅದು ರಾಜಕೀಯ ಧಾರ್ಮಿಕ ದಂಗೆಯಾಗಿ ಕೂಡ ಒಂದು ಇತಿಹಾಸದಲ್ಲಿ ದಾಖಲಾಗ್ತದೆ. ಇದು ಅರಣ್ಯವಾಸಿಗಳು ಇದನ್ನು ಆಗ ರಾಜಕೀಯ, ಯಾವುದೇ ನಾವು ಚರಿತ್ರೆಯನ್ನು ತೆಗೆದರೆ ರಾಜಕೀಯ ಮತ್ತು ಧರ್ಮ ಜೊತೆಯಾಗಿ ನಡೀತದೆ. ನೀವು ರಾಜಕೀಯ ಮೇಲಧಿಕಾರ ಬೇಕು ಹೇಳಿದರೆ ಒಂದು ಧರ್ಮದಲ್ಲಿ ಕೂಡ ನಿಮಗೆ ಒಂದು ಪ್ರತಿಷ್ಠೆ, ಒಂದು ಅಧಿಕಾರ ಬೇಕಾಗ್ತದೆ. ಹಾಗಾಗಿ ಈ ಮಹಿಮಾ ದಂಗೆ ಎನ್ನುವುದನ್ನು ಬೇರೆ ಬೇರೆ ವಿಶ್ಲೇಷಕರು ಅದನ್ನೊಂದು ರಾಜಕೀಯಕ್ಕೆ ಪಟ್ಟ ಶ್ರಮ ಅಂತ ಕೂಡ ವಿಶ್ಲೇಷಿಸುಂಟು. ದೇವರಿಲ್ಲದೆ ರಾಜಕೀಯ ಇಲ್ಲ, ರಾಜಕೀಯ ಇಲ್ಲದ್ರೆ ದೇವರಿಲ್ಲ ಅಂತ ಹೇಳೋ ಒಂದು ಸಮೀಕರಣವನ್ನು ಅವರು ಮಾಡಿ ವಿಶ್ಲೇಷಿಸುದುಂಟು. ಅದು ಎಡಪಂಥೀಯರು ಇರ್ಬೋದು, ಅಥವಾ ಒಟ್ಟು ನಿಮಗೆ ನೋಡುವಾಗ ಧರ್ಮ ಮತ್ತು ರಾಜಕೀಯ ಜೊತೆಯಾಗಿ ನಡೆದಿದೆ ನಮ್ಮ ಇತಿಹಾಸದಲ್ಲಿ. ಅವರು ಒಂದು ಹೇಳ್ತಾರೆ, ದಾರು ಪ್ರತಿಮಾ ನ ಪೂಜಿವೆ ಅಂತ. ಅಂದರೆ ಅದೇ ಧಾರ್ಮಿಕ ದಂಗೆಗಳು. ಅವರು ಎಲ್ಲಿ ತನಕ ಹೋಗ್ತಾರೆ, ಅಲ್ಲಿ 3 ಮೂರ್ತಿಗಳು, ಕಾಷ್ಟದ ಮೂರ್ತಿಗಳು, ಮರದ ಮೂರ್ತಿಗಳು, ಅವುಗಳನ್ನು ಸುಡಬೇಕು ಅಂತ ಹೇಳೋ ಒಂದು ಚಳವಳಿಯನ್ನು ಮಾಡ್ತಾರೆ. ಧಾರ್ಮಿಕ ಪಂಥ ಅಷ್ಟು ಒಂದು ರೋಷಾವೇಶದಿಂದ ಹೋಗ್ತದೆ. ಯಾಕಂದ್ರೆ ನಮ್ಮ ದೇವರನ್ನು ನೀವು ಅಪಹರಿಸಿದಿರಲ್ಲ, ನಮ್ಮ ದೇವರಾಗಿದ್ರಲ್ಲ, ಈಗ ನೀವು ನಮಗೆ ಅಲ್ಲಿ ನಮ್ಮನ್ನೇ ನೀವು ಅಸ್ಪೃಶ್ಯರು ಅಂತ ಹೇಳ್ತೀರಲ್ಲ. ಅದಕ್ಕೆ ಮಹಿಮಾ ಪಂಥ ಹೇಳ್ತದೆ, ರಾಜನೇ ಅಸ್ಪೃಶ್ಯ, ನೀವು ಇದ್ದಿರಲ್ಲ ಮೇಲ್ವರ್ಗದವರು, ನೀವು ಅಸ್ಪೃಶ್ಯರು. ಹಾಗಾಗಿ ಅದನ್ನು ಈ ಅಸ್ಪೃಶ್ಯತೆಗೆ ಒಂದು ಪ್ರತಿಭಟನೆಯ ವ್ಯಾಖ್ಯಾನ ಕೊಟ್ಟು ಒಂದು ರೋಷವೇಷದಿಂದ ದೇವಾಲಯದ ಆವರಣ ತನಕ ನುಗ್ಗುದುಂಟಲ್ಲ, ಅದು ಆ ಅರಣ್ಯವಾಸಿಗಳು ಯಾವ ರೀತಿಯ ಒಂದು ಆಂದೋಲನ ಆ ಕಾಲದಲ್ಲಿ ಮಾಡಿರ್ಬೋದು. ಇದೇನು ತುಂಬ ಹಿಂದೆ ಅಲ್ಲ, 19ನೇ ಶತಮಾನದಲ್ಲಿ ನಡೆದದ್ದು. ಆದ್ದರಿಂದ ಪುರಿಯ ಜಗನ್ನಾಥ ದೇವಾಲಯ ಇಡೀ ಒಡಿಶಾದ ಅಸ್ಮಿತೆ ಮತ್ತು ಅದು ಆ ಪಂಥ ಇಡೀ ಒಡಿಶಾವನ್ನು ಪ್ರಭಾವಿಸಿದೆ. ಮೊಘಲರು ಕೂಡ ಇಲ್ಲಿ ಆಡಳಿತ ಮಾಡುವಾಗ ಒಡಿಶಾದ ಇಡೀ ಆಡಳಿತವನ್ನು ಅವರು ತಮ್ಮ ಕೈಗೆ ತಗೊಂಡಿರುವುದಿಲ್ಲ. 16ನೇ ಶತಮಾನದ ಉತ್ತರಾರ್ಧದಲ್ಲಿ ಅವರು ಮೊಘಲರು ತಮ್ಮ ಕೈಗೆ ತಗೊಳ್ತಾರೆ. ಮುಂದೆ 1755ರಲ್ಲಿ ಒರಿಸ್ಸಾ ಮರಾಠರ ವಶ ಆಗ್ತದೆ. ಆಗ ಇವರಿಬ್ಬರೂ ಕೂಡ ನೇರ ಅಲ್ಲಿ ಆಡಳಿತ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಅದು ಅರಣ್ಯ ಮತ್ತು ಗುಡ್ಡಗಾಡು ಪ್ರದೇಶ ಮತ್ತು ಅರಣ್ಯವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಪ್ರದೇಶ. ಅವರೇನು ಮಾಡ್ತಾರೆ, ವರ್ಷಕ್ಕೊಮ್ಮೆ ನಮಗೆ ಕಪ್ಪ ಕೊಡಿ ಅಂತ ಹೇಳ್ತಾರೆ. ಅದಕ್ಕಾಗಿ ಅವರೇನು ಮಾಡ್ತಾರೆ ಅಂದರೆ, ಗರ್ಜಾತ್ ರಾಜರು, ಅಂದರೆ ಇವರು ಬುಡಕಟ್ಟಿನವರೇ, ಲೋಕಲ್ ರಾಜರನ್ನು ಅಲ್ಲಿಗೆ ನಿಯಮಿಸ್ತಾರೆ. ಅವರದೇ ಆಡಳಿತ, ಅಲ್ಲಿ ಲೋಕಲ್ ಅವರ ಏರಿಯಾದಲ್ಲಿ ಅವರದ್ದೇ ಆಡಳಿತ, ಅವರನ್ನು ನೇಮಿಸ್ತಾರೆ. ಅವರು ವರ್ಷಕ್ಕೊಮ್ಮೆ ಕಪ್ಪ ಕೊಟ್ಟರೆ ಆಯಿತು. ಆದರೆ ಈ ಒಂದು ಹಂತದಲ್ಲಿ ಏನಾಗ್ತದೆ, ಇಂಗ್ಲೀಷರ ಆಡಳಿತ ಬಂದಾಗ ಈ ಎಲ್ಲ ನಿಯಮಗಳು ಒಂದು ರೀತಿಯಿಂದ ಜಗನ್ನಾಥ ಆದಿವಾಸಿಗಳ ದೇವರಾಗಿದ್ದಂತಹ ಜಗನ್ನಾಥ ಕಾಲಕ್ರಮೇಣ ಯಾರೋ ಅವರ ಮೂಲ ಭಕ್ತರಾಗಿದ್ದರೋ ಅವರನ್ನು ಈ ಪ್ರಭುತ್ವ ಅಸ್ಪೃಶ್ಯರನ್ನಾಗಿ ಮಾಡಿಬಿಡ್ತದೆ. ಸೊ ಇದಕ್ಕಾಗಿ ನಂತದ್ದನ್ನು ಈ ದಂಗೆ ಹೇಳ್ತದೆ. ಆಗ ಇಡೀ ಇವರು ಹೇಳ್ತಾರೆ, ಇವರು ವ್ಯಂಗ್ಯದಿಂದ ಹೇಳ್ತಾರೆ ಬಡಾ ಠಾಕೂರ ಅಂತ. ಈ ಬುಡಕಟ್ಟು ಜನರು ಏನು ಹೇಳ್ತಾರೆ, ಅವು ಬಡಾ ಠಾಕೂರ ಅಂತ ಹೇಳ್ತಾರೆ. ಇವತ್ತಿಗೂ ಒಡಿಶಾದಲ್ಲಿ ಬಡಾ ಠಾಕೂರ್ರೆ, ಅದು ಅವರು ಹೀನಾರ್ಥದಲ್ಲಿ ಬಳಸಿದರೆ, ಇವತ್ತು ಅದನ್ನು ಒಂದು ಒಳ್ಳೆಯ ಅರ್ಥದಲ್ಲಿ ಅಂದರೆ ಪರಮಶ್ರೀಮಂತ. ಈಗ ತಾವು ಹೇಳಿದ್ರಲ್ಲ ಆರಂಭದಲ್ಲಿ ಮುತ್ತುರತ್ನಗಳು ಅಷ್ಟು, ಆದ್ದರಿಂದ ಇಡೀ ಒಡಿಶಾಗೆ ಪುರಿ ಜಗನ್ನಾಥ ದೇವರು ಬಡಾ ಠಾಕೂರ. ಆದ್ದರಿಂದ ಅದು ಆಗ ಹೇಳಿದೆ ಅಸ್ಮಿತೆ ಅಂಥೇಳಿ. ಇಡೀ ಒಡಿಶಾದಲ್ಲಿ ಎಲ್ಲ ಅರಣ್ಯವಾಸಿಗಳನ್ನು ಹಿಡಿದು ನಗರ ತೀರ ಬುಡಕಟ್ಟು ಜನರಲ್ಲಿ ಕೂಡ ಜಗನ್ನಾಥನ ಭಕ್ತಿ ಪರಂಪರೆ ಬಹಳ ಆಳವಾಗಿದೆ, ಇವತ್ತಿಗೂ ಇದೆ. ಆದ್ದರಿಂದಲೇ ಅಲ್ಲಿ ರಾಜಕೀಯವಾಗಿ ಮೊದಲಿದ್ದ ಸರ್ಕಾರವನ್ನು ಪದಚ್ಯುತ ಮಾಡಲಿಕ್ಕೆ ಬಳಸಿದರು ನರೇಂದ್ರ ಮೋದಿ. ಪುರಿ ಜಗನ್ನಾಥ ದೇವಾಲಯದ ಸಂಪತ್ತಿನಗೆ ಸಂಬಂಧಪಟ್ಟಂತೆ ಜನರಲ್ಲಿ ಎದ್ದ ಆಕ್ರೋಶವನ್ನು.
ಎಸ್, ಈಗ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು ಅನೇಕ ವಿಚಾರವಾಗಿ ಗಮನಿಸ್ತಾ ಹೋದರೆ, ಮೊನ್ನೆ ಈಗಾಗಲೇ ಬಾಗಿಲೇನು ಓಪನ್ ಆಗಿದೆ, ರತ್ನ ಭಂಡಾರ ಓಪನ್ ಆಗಿರುವಂಥದ್ದು, ಅದು 4 ದಶಕಗಳ ಬಳಿಕ ಓಪನ್ ಆಗಿರುವಂಥದ್ದು ಮತ್ತು ಪ್ರಮುಖವಾಗಿ 4ನೇ ಬಾರಿ ಆ ಒಂದು ರತ್ನ ಭಂಡಾರ ಓಪನ್ ಆಗಿರುವಂಥದ್ದು. ಪ್ರಮುಖವಾಗಿ ಮೊದಲ ಬಾರಿ ನೋಡೋದಾದರೆ 1803ರಲ್ಲಿ ಮೊದಲ ಬಾರಿಗೆ ಆ ಒಂದು ರತ್ನ ಭಂಡಾರ ಓಪನ್ ಆಗಿರುವಂಥದ್ದು. 2ನೇ ಬಾರಿಗೆ ಗಮನಿಸೋದಾದರೆ 1926ರಲ್ಲಿ, ಅದು 2ನೇ ಬಾರಿಗೆ. 3ನೇ ಬಾರಿಗೆ ಆಗಿರುವಂಥದ್ದು 1978. ಅದಾದ ಬಳಿಕ 46 ವರ್ಷಗಳಾಯಿತು. 40 ವರ್ಷಕ್ಕೆ ಮತ್ತೊಮ್ಮೆ ಅದನ್ನು ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡಲಾಯಿತು. ಅಂದರೆ 2018ರಲ್ಲಿ, ಈಗ ತಾನೇ ಜಯರಾಮ್ ಸರ್ ಅವರು ಹೇಳಿರೋ ಥರ ರಾಜಕೀಯ ಹಿನ್ನೆಲೆಯನ್ನು ಅಲ್ಲಿ ಕಲ್ಪಿಸಲಾಯಿತು. ಅಂದರೆ ಅದರ ಕೀಲಿಕೈ ಕಳೆದು ಹೋಗಿದೆ ಅನ್ನುವಂಥದ್ದನ್ನು ಅಲ್ಲಿಯ ಜನನಾಯಕರು ಹೈಕೋರ್ಟಿಗೆ ಉತ್ತರವನ್ನು ನೀಡುವಂತಹ ಪರಿಸ್ಥಿತಿ ಬಂತು. ಮತ್ತು ಇದಾದ ಬಳಿಕ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಈಗಾಗಲೇ ಮೊನ್ನೆಯಷ್ಟೇ ಕೀಲಿಕೈ ಕಳೆದೋಗಿದೆ ಅಂತ ಹೇಳಿದ ಸಂದರ್ಭದಲ್ಲಿ ಬೀಗವನ್ನು ಕಟ್ಟರ್ನ ಮುಖಾಂತರ ಕಟ್ ಮಾಡಿ ಅದರ ಒಳಗಿರುವಂತಹ ರತ್ನ ಭಂಡಾರವನ್ನು ಈಗಾಗಲೇ ಹೊರ ತೆಗೆದಿರುವಂಥದ್ದು. ಸೊ ಪ್ರಮುಖವಾಗಿ BJP ಸರ್ಕಾರ ಇದನ್ನು ಮಾಡಿದೆ ಅನ್ನುವಂಥದ್ದಕ್ಕಿಂತ ಇದು ಈ ಹಿಂದೆನೇ ಪ್ರಮುಖವಾಗಿ ಚರ್ಚೆಯಲ್ಲಿ ಇದ್ದಂಥ ವಿಚಾರ. ಸೊ ಇದರಿಂದ ರಾಜಕೀಯ ಲಾಭ ಏನೋ ಪಡ್ಕೊಂಡಿದೆ. ಆದರೆ ನೇರವಾಗಿ ನೋಡೋದಾದ್ರೆ BJPನೇ ಇದನ್ನು ವರ್ಕೌಟ್ ಮಾಡಿದೆ ಅಂತ ಹೇಳ್ಬೋದು ಸರ್. ಯಾಕಂತ ಹೇಳಿದ್ರೆ 2018ರಿಂದ ಹೈಕೋರ್ಟಲ್ಲಿ ಚರ್ಚೆಯಲ್ಲಿ ಇದ್ದಂಥ ಮ್ಯಾಟರ್, ಅದಾದ ಬಳಿಕ ಈಗ ಸುಪ್ರೀಂ ಕೋರ್ಟ್ನ ಮೆಟ್ಟಿಲಲ್ಲಿ ಇದ್ದಂಥ ಪ್ರಕರಣ ಏನೋ ಕಾಕತಾಳಿ ಅಂತ ಅನಿಸ್ತಾ ಇದೆಯಾ? ನೋಡಿ, ಅಲ್ಲಿಯ ಸಾಂಸ್ಕೃತಿಕ ಕೇಂದ್ರ ಬಿಂದುವೇ ಪುರಿಯ ಜಗನ್ನಾಥ. ಪುರಿಯ ಜಗನ್ನಾಥ ಭಕ್ತಿಗೆ ಯಾರನ್ನೂ ಕೂಡ ಅಧಿಕಾರದಿಂದ ಕೆಳಗಿಳಿಸುವ ತಾಕತ್ತಿದೆ, ಅಧಿಕಾರದಲ್ಲಿ ಕುತ್ಕೊಳಿಸುವ ತಾಕತ್ತಿದೆ. ಅದಕ್ಕೆ ಅಲ್ಲ 1881ರಲ್ಲಿ ಮಹಿಮಾ ದಂಗೆ ನಡೆದದ್ದು. ಮಹಿಮಾ ಪಂಥದವರು ಅಲ್ಲಿ ಪುರಿಯ ಜಗನ್ನಾಥ ದೇವಾಲಯಗಳು ವಿಗ್ರಹವನ್ನು ಸುಡಲು ಹೋಗ್ತಾರೆ. ಯಾಕೆ? ಅಲ್ಲಿ ಕೂಡ ಬಂದದ್ದು, ಆಗ ಕೂಡ ಇದ್ದದ್ದು ಒಂದು ರಾಜಕೀಯದ ಇದೆ, ನಮ್ಮನ್ನು ನೀವು ಹೊರಗಿಟ್ರಲ್ಲ ಅಂತ ಹೇಳುವ ಒಂದು ಆಕ್ರೋಶ. ಸೊ ರಾಜಕೀಯ ಮತ್ತು ಪುರಿಯ ಜಗನ್ನಾಥ ದೇವಾಲಯದ ಒಟ್ಟಿಗೆ ಒಟ್ಟು ಸಮಾನಾಂತರ ರೇಖೆಯಲ್ಲಿ ಬಂದಿದ್ದಾರೆ. ಆವಾಗ ಅದರ ನೇತೃತ್ವ ವಹಿಸಿದವ ಭೀಮಾ ಬೋಯಿ ಅನುಯಾಯ ದಶಾರಾಮ ಅಂತ ಹೇಳುವವರು, ಅವರ ನೇತೃತ್ವದಲ್ಲಿ ನಡೆದಂಥ ದಂಗೆ ಇದು ಮಹಿಮಾ ಬಂಧದವರು ಮಾಡಿದ್ದು. ನೋಡಿ, ಆಗ ಏನಾಯಿತು? ಬದಲಾವಣೆ ಆಯಿತು. ಆ ನಂತರ ಪುರಿಯ ದೇವಾಲಯದಲ್ಲಿ, ಅಂದರೆ ತಕ್ಷಣಕ್ಕೆ ಆಗಲಿಲ್ಲ, ಪುರಿಯ ದೇವಾಲಯದಲ್ಲಿ ಅವರು ಯಾರನ್ನು ಹೊರಗಿಟ್ಟಿದ್ರು ಆಮೇಲೆ ಅವರಿಗೂ ಪ್ರವೇಶ ಸಿಕ್ಕಿತು. ಆದರೆ ಅಲ್ಲಿ ಏನಾಗ್ತದೆ ನೋಡಿ, ಪುರಿಯ ಡೆಪ್ಯೂಟಿ ಕಮಿಷನರ್, ಇದು ದಾಖಲೆಗಳಲ್ಲಿರುವಂಥದ್ದು, ಅಕ್ರಮ ಪ್ರವೇಶ ಮಾಡಿದರು ಮತ್ತು ಗಲಭೆ ಮಾಡಿದರು ಅಂತೇಳಿ 2 ತಿಂಗಳು ಕಠಿಣ ಸಜೆ ವಿಧಿಸ್ತಾರೆ. ಇದನ್ನು ಇಶಿತ್ ಬ್ಯಾನರ್ಜಿ ಅಂತ ಹೇಳೋರು ಒಂದು ತನ್ನ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾದರೆ ಪುರಿ ಜಗನ್ನಾಥ ದೇವರು, ಆ ದೇವರು ನನಗೆ ಬೇಕು ಅಂಥೇಳಿ ಜಗಳ ಮಾಡಿದ ಧಾರ್ಮಿಕ ದಂಗೆಯನ್ನು ಆ ಕಾಲಕ್ಕೆ ಎಬ್ಬಿಸುವಂತಹ ಒಂದು ಸ್ಟ್ರಾಂಗ್ ಆದ ಒಂದು ಫೀಲಿಂಗ್ ಅದರಲ್ಲಿ ಇತ್ತಾದರೆ ಇವತ್ತು ಕೂಡ ರಾಜಕೀಯಕ್ಕೆ ಅದು ಯಾಕೆ ಬಳಕೆ ಆಗಿರಬಾರ್ದು? ಅಲ್ಲಿ BJP ಆ ಸೆಂಟಿಮೆಂಟನ್ನು ಯಾಕೆ ಬಳಸಿಕೊಂಡಿರಬಾರದು? ನೀವು ಹೈಪೋಥಿಸಿಸ್ ನೋಡಿದರೆ, ಅದರ ಇತಿಹಾಸವನ್ನು ನೀವು ನೋಡಿದರೆ, ಇಡೀ ಒಡಿಶಾದಲ್ಲಿ ಒಂದು ಮತ ಪರಿವರ್ತಕ ಶಕ್ತಿ ಉಂಟಲ್ಲ, ಅದು ಪುರಿ ಜಗನ್ನಾಥ ದೇವರಿಗೆ ಇದೆ. ಆದ್ರಿಂದಲೇ ಅವರು ಬಡಾಟ್ ಹಾಕೋರು. ಖಂಡಿತವಾಗಿಯೂ ಕೂಡ ಸೈಂಟಿಫಿಕ್ ವಂಡರ್ ಅಲ್ಲಿ ಗಮನಿಸುವಂತಹ ಒಂದು ಮ್ಯಾಟರ್ ಅಂತ ಹೇಳಿದ್ರೆ ಅದು ಪುರಿ ಜಗನ್ನಾಥನ ವಾಸ್ತುಶಿಲ್ಪಗಳು. ಆದರೆ ಅನೇಕ ವಿಚಾರಗಳಿದೆ ಅಲ್ಲಿ. ಈಗಲೂ ಕೂಡ ಗಾಳಿಯ ವಿರುದ್ಧ ದಿಕ್ಕಿಗೆ ಬೀಸುವಂಥ ಬಾವುಟಗಳಾಗಿರ್ಬೋದು, ಅಥವಾ ಮಂದಿರದ ಮೇಲೆ 1 ಟನ್ ತೂಕಕ್ಕಿಂತಲೂ ಹೆಚ್ಚಿನ ಭಾರದ ಸುದರ್ಶನ ಚಕ್ರವನ್ನು ಕೂಡ ಇಡಲಾಗಿದೆ. ಯಾವ ಥರ ಇಟ್ಟರು, ಯಾರಿಟ್ರು ಅನ್ನುವಂಥದ್ದು ಅಲ್ಲ, ಆದರೆ ಆ 1 ಟನ್ ತೂಕದ ಸುದರ್ಶನ ಚಕ್ರವನ್ನು ಅಷ್ಟು ಎತ್ತರ 20 ಅಡಿ ಎತ್ತರದ ಮಂದಿರದ ಮೇಲೆ ಸ್ಥಾಪನೆ ಮಾಡಲಾಗಿದೆ. ಇವತ್ತಿಗೂ ಕೂಡ ಅದು ಅಚ್ಚರಿ. ಅದ್ರ ಜೊತೆಗೆ ಅದರ ಮೇಲ್ಗಡೆ ಯಾವುದೇ ಹಕ್ಕಿಗಳಾಗಿರಲಿ ಅಥವಾ ವಿಮಾನಗಳ ಹಾರಾಟಗಳಿಲ್ಲ. ನಮ್ಮ ನೆರಳುಗಳನ್ನು ಆ ನೆಲದಲ್ಲಿ ಕಾಣುವಂತಿಲ್ಲ, ಅಂದರೆ ಆ ನೆರಳುಗಳೇ ಅಲ್ಲಿ ಸೃಷ್ಟಿಯಾಗೋದಿಲ್ಲ. ಇಂಥ ಅನೇಕ ವಿಚಾರಗಳು ಪುರಿ ಜಗನ್ನಾಥನ ಕ್ಷೇತ್ರದಲ್ಲಿರುವಂಥದ್ದು ಸೈಂಟಿಫಿಕ್ ವಂಡರ್. ಇವತ್ತಿಗೂ ಕೂಡ ವೈಜ್ಞಾನಿಕ ಸಂಗತಿಗೆ ಸವಾಲಾಗಿರುವಂಥ ಅನೇಕ ವಿಚಾರಗಳು ಆ ಕ್ಷೇತ್ರದಲ್ಲಿದೆ. ಆದರೆ ನಾವು ಇವತ್ತಿಗೂ ಕೂಡ ಭಾರತದಲ್ಲಿದ್ದು ಸನಾತನ ಧರ್ಮವನ್ನು ನಾಶ ಮಾಡಬೇಕು, ಸನಾತನ ಧರ್ಮ ಅಥವಾ ಹಿಂದೂ ಅನ್ನುವಂಥ ಶಬ್ದವೇ ಅಹಿಂಸೆ ಅನ್ನುವಂತಹ ಹೇಳಿಕೆಗಳನ್ನು ನೀಡುವಂತಹ ರಾಜಕೀಯ ನಾಯಕರುಗಳು ಇರುವಂತಹ ದೇಶಗಳಾಗಿದೆ. ಸೊ ಅದನ್ನು ಇನ್ನಾದರೂ ಸರಿಪಡಿಸಿಕೊಳ್ಳಬೇಕು ಏನೋ ಗೊತ್ತಿಲ್ಲ. ಸೊ ಪ್ರಮುಖವಾಗಿ ಇದು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಜಯರಾಮ್ ಸರ್, ನಮ್ಮ ಜೊತೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಧನ್ಯವಾದಗಳು ಸರ್. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.